ಬಸವನ ಬಾಗೇವಾಡಿ ತಾಲೂಕಿನ ಇಬ್ಬರು ಬಾಲಕಿಯರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಲಕಿಯರ ಕುಟುಂಬದವರಿಗೆ ನ್ಯಾಯ ಕೊಡುವ ಭರವಸೆಯನ್ನ ಅಲ್ಲಿನ ಶಾಸಕರು ನೀಡಿದ್ದಾರೆ. ಇನ್ನು ಮೃತ ಬಾಲಕಿಯರ ಪಾಲಕರಿಗೆ ಜಿಲ್ಲಾಡಳಿತ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯಿಂದ ನೀಡಿದ ಪರಿಹಾರದ ಚೆಕ್ ಅನ್ನು ಶಾಸಕ ಸೋಮನಗೌಡ ಪಾಟೀಲ್ ಅವರು ವಿತರಿಸಿದರು. ನಂತರ ಮಾತನಾಡಿದ ಶಾಸಕ ಸೋಮನಗೌಡ ಪಾಟೀಲ್ ಅವರು ಬಾಲಕಿಯರ ಹತ್ಯೆ ನಡೆದಿರುವುದು ಅತೀವ ನೋವು ತಂದಿದೆ. ಅವರ ಕುಟುಂಬಗಳಿಗೆ ಯಾವುದೇ ರೀತಿ ಅನ್ಯಾಯವಾಗದಂತೆ ಜಿಲ್ಲಾ ಪೊಲೀಸರು ತನಿಖೆ ನಡೆಸಿ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಹೇಳಿದರು. ಇಬ್ಬರು ಅಪ್ರಾಪ್ತ ಮಹಿಳೆಯರ ಮೇಲೆ ಸಾವಾಗಿದೆ. ಆ ಸಾವಿನ ಬಗ್ಗೆ ಈಗಾಗಲೇ ಡಿ.ಸಿ ಅವರು ಎಸ್ ಪಿ ಅವರು ಮಾತಾಡಿದ್ದಾಗಿದೆ. ಡಿ.ಸಿ ಅವರು ನಾವು ಕೂಡಿಸಿಲ್ಲ, ಅದಕ್ಕೇನು ಅವರು ಸರ್ಕಾರದಿಂದ ಆ ಒಂದು ಮನೆತನಕ್ಕೆ ಬರುವಂಥ ಎಲ್ಲ ಸವಲತ್ತುಗಳನ್ನು ಸರ್ಕಾರ ನ್ಯಾಯತೆಗೆ ಸವಲತ್ತುಗಳನ್ನೆಲ್ಲ ಕೊಡಿಸ್ತಾ ಇದ್ದೀವಿ. ಅವ್ರಿಗೇನು ಬರುವಂಥ ಅನುದಾನ ಇದ್ದಿರ್ಬೋದು, ಯಾವ ಹೊಲಗಳು ಹೇಳಿದ್ದಾರೆ ಹೊಲ ಬಗ್ಗೆ ಡಿ.ಸಿ ಅವ್ರ ಜೊತೆ ಮಾತಾಡ್ಕೊಂಡ್ಮೇಲೆ ಅವ್ರಿಗೊಂದಿಷ್ಟು ಹೊಲ ಕೊಡಿಸೋಂಥ ವಿಚಾರ ಮಾಡ್ತೀವಿ. ಮತ್ತು ಗಂಗಾ ಕಲ್ಯಾಣದಿಂದ ಬೋರ್ ಹಾಕಿಸಿ ಅವ್ರ ಮನೆತನ ಒಂದು ಅನುಕೂಲ ಆಗುವಂಥ ರೀತಿಯಿಂದ ಕೆಲಸ ಕೂಡ ಮಾಡ್ತಿದ್ವಿ. ಅದರ ಜೊತೆಲಿ ಅವ್ರ ಮಕ್ಕಳು ಶಾಲೆ ಕಲಿಸಲಾಗ ಅವ್ರ ಮಕ್ಕಳಿಗೆ ಏನೇನು ಬೇಕೋ ಅಷ್ಟೆಲ್ಲ ಫ್ರೀ ಎಜುಕೇಷನ್ ಕೊಡುವಂಥ ಕೆಲಸ ಕೂಡ ಮಾಡ್ತಿದ್ವಿ. ಈಗಾಗಲೇ ಎಸ್ ಪಿ ಸಾಹೇಬ್ ಹೇಳ್ದಂಗೆ ಅವರು ಎಲ್ಲರ ಮಕ್ಕಳು ಅಷ್ಟೇ ಅದಾರೆ. ಈಗ ಅವರು ಇಲ್ಲಿ ತಿಳ್ಕೊಂಡ್ರೆ ದಲಿತ ಮಕ್ಕಳೆಲ್ಲ ನಮ್ಮ ಮಕ್ಕಳ ತಿಳ್ಕೊಂತೇಳಿ ಎಸ್ ಪಿ ಸಾಹೇಬ್ರ ನಾವು ಈಗ ಬಗೆಹರಿಯಾಗ ಮಾತಾಡ್ಕೊಂಡು ಯಾವುದೇ ರೀತಿಯಿಂದ ಅನ್ಯಾಯ ಆಗಲ್ಲ ರೀತಿಯಿಂದ ತನಿಖೆ ಮಾಡಿಕೆಲ್ಲ ಅವ್ರಿಗೆ ನ್ಯಾಯ ಒದಗಿಸಿಕೊಟ್ಟಂತ ಸಾಹೇಬರು ಕೂಡ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಒಳ್ಳೆ ರೀತಿಯಿಂದ ತನಿಖೆ ಮಾಡಿ ಯಾರು ತಪ್ಪಿಸ್ತಾರೆ ಅವರಿಗೆ ಅವ್ರ ಶಿಕ್ಷೆ ಆಗುವ ನಿಟ್ಟಿನಲ್ಲಿ ಕ್ರಮ ಪೊಲೀಸ್ ವರಿಷ್ಠಾಧಿಕಾರಿ ಅನುಪಮ್ ಅಗರ್ವಾಲ್ ಮಾತನಾಡಿ, ಪ್ರಕರಣ ಸಂಬಂಧ ಸೂಕ್ತ ತನಿಖೆ ನಡೆಸಿ ಕುಟುಂಬಕ್ಕೆ ನ್ಯಾಯ ಒದಗಿಸಲಾಗುವುದು. ತಪ್ಪಿತಸ್ಥರಿಗೆ ಕಾನೂನು ಪ್ರಕಾರ ಶಿಕ್ಷೆ ವಿಧಿಸಲಾಗುವುದೆಂದು ಹೇಳಿದರು. ನಮ್ಮ ಬಸವನ ಬಾಗೇವಾಡಿ ಅಲ್ಲಿ ಬರೋದು ಒಂದು ಕುದುರೆ ಸಾರ್ವಾಡಿ ಅಂತ ಊರು. ಇಲ್ಲಿರೋದು ಇಬ್ಬರು ಅಪ್ರಾಪ್ತ ವಯಸ್ಸು ಮಗಳದು ಡೆಡ್ ಬಾಡಿ ಒಂದು ಬಾವಿಲಿ ಸಿಕ್ಕಿದ್ದು. ತದನಂತರ ಆ ಕುಟುಂಬದ ಸದಸ್ಯರು ದೂರ ಆಧಾರ ಮೇಲೆ ನಾವು ಒಂದು ಕೊಲೆ ಮತ್ತು ಅತ್ಯಾಚಾರದ ಪ್ರಕರಣ ದಾಖಲು ಮಾಡಿದ್ದೀವಿ. ಇದು ತುಂಬ ಒಂದು ದುಃಖದ ವಿಷಯ ಮತ್ತು ಸಂಗತಿ. ನಾವು ಈ ಸಂದರ್ಭದಲ್ಲಿ ಮತ್ತು ಜೊತೆಗೆ ಅಪ್ರಾಪ್ತ ವಯಸ್ಸು ಮಗಳು ಇರೋದ್ರಿಂದ ನಾವು ಹೆಚ್ಚಿನ ಪ್ರಯಾರಿಟಿ ಕೊಟ್ಟು ಇದು ಕೇಸ್ ತನಿಖೆ ಮಾಡ್ತಾಯಿದ್ದೀವಿ. ಈ ಕೇಸ್ ತನಿಖೆ ನಮ್ಮ DYSP ಬಾಗೇವಾಡಿ ಮಾಡ್ತಾಯಿದ್ದಾರೆ ಮತ್ತು ಜೊತೆಗೆ ನಾವು ಕೂಡ ಸತತವಾಗಿ ಇಲ್ಲಿ ಕೂತು ಈ ಕೇಸ್ದು ಉಸ್ತುವಾರಿ ಮಾಡ್ತಾಯಿದ್ದೀವಿ. ಈ ಕೇಸಲ್ಲಿ ಕೆಲವ್ರ ಮೇಲೆ ಸಂಶಯ ವ್ಯಕ್ತಪಡಿಸಿದ್ದಾರೆ ಮತ್ತು ಯಾವ್ಯಾವ ರೀತಿ ಘಟನೆ ಆಗಿದ್ದು ಏನೇನಾಗಿದ್ದು ಅದರ ಬಗ್ಗೆ ನಾವು ಒಂದು ಡಾಕ್ಟರ್ಸ್ದು ಮಂಡಳಿಯಿಂದ ಪೋಸ್ಟ್ಮಾರ್ಟಮ್ ಮಾಡಿದ್ದೀವಿ. ಜೊತೆಗೆ ಯಾರ್ಯಾರ ಮೇಲೆ ಸಂಶಯ ಪಡಿಸಿದ್ದಾರೆ ಅವರಿಗೂ ಕೂಡ ನಾವು ಈಗ ವಿಚಾರಣೆ ಮಾಡ್ತಾಯಿದ್ದೀವಿ. ಅದೇ ರೀತಿ ಆ ದಿವಸ ಏನೇನಾಗಿತ್ತು ಹೆಂಗೆ ಆಯಿತು ಅದ್ರ ಕೂಡ ಬಗ್ಗೆ ನಾವು ತುಂಬ ಗಹನವಾಗಿ ವಿಚಾರಣೆ ಮಾಡ್ತಾಯಿದ್ದೀವಿ ಮತ್ತು ಈ ಮಾಧ್ಯಮದ ಮುಖಾಂತರ ತಮ್ಮೆಲ್ಲರಿಗೆ ಆಶೀರ್ವಾದ ಕೊಡ್ತೀವಿ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಪಿ ಸುನೀಲ್ ಕುಮಾರ್, ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ರಾಮನಗೌಡ ಕನ್ನೋಳಿ, ತಹಶೀಲ್ದಾರ್ MN ಬಳಿಗಾರ್, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಪುಂಡಲಿಕ ಮಾನವರ ಮೊದಲಾದವರು ಹಾಜರಿದ್ದರು. ಇವರಿಗೆ ಜಸ್ಟಿಸ್ ಸಿಗೋ ಥರ, ನ್ಯಾಯ ಸಿಗೋ ಥರ ಕೇಸ್ ಇನ್ವೆಸ್ಟಿಗೇಷನ್ ಆಗ್ತದೆ. ನಾವು ಕೂಡ ಇದರಲ್ಲಿ ನ್ಯಾಯ ಸಿಗುವವರೆಗೆ ನಾವು ಕೂಡ ಫಾಲೋಅಪ್ ಮಾಡ್ತೇವೆ. ಅದಲ್ಲದೆ ನಾವು ಸರ್ಕಾರದಿಂದ ಈ ಫ್ಯಾಮಿಲಿಗೆ ಇಮಿಡಿಯೇಟ್ ಸಹಾಯ ಮಾಡುವುದು ಏನು ಕಾರ್ಯಕ್ರಮ ಇದೆ ಅದರ ಪ್ರಕಾರ ನಾವು ಅವರಿಗೆ ಈ ಕಾನೂನು ನಿಟ್ಟಿನಲ್ಲಿ ಅವ್ರಿಗೆ ಏನೇನು ಸವಲತ್ತುಗಳು ಸಿಗಬೇಕು ಈಗಾಗಲೇ ನಾವು ಮಾಡಿದ್ದೇವೆ. ಮಾನ್ಯ ಶಾಸಕರು ಕೂಡ ಅವರಿಗೆ ಚೆಕ್ ಮುಖಾಂತರ ಏನು ಫಂಡ್ ಬರ್ತದೆ ಈ ಅಟ್ರಾಸಿಟಿ ಕೇಸ್ ವಿಚಾರಗಳಲ್ಲಿ ಅದನ್ನು ನಾವು ಕೊಟ್ಟಿದ್ದೇವೆ. ಆಮೇಲೆ ಅವರಿಗೆ ಸ್ವಲ್ಪ ರೇಷನ್ ವ್ಯವಸ್ಥೆ ನಾವು ಮಾಡಿದ್ದೇವೆ. ಆಮೇಲೆ ಅವರಿಗೆ ಜಮೀನು ಇಲ್ಲದೆ ಇದ್ದರೆ ಅದನ್ನು ಕೂಡ ನಾವು ವ್ಯವಸ್ಥೆ ಮಾಡಲಿಕ್ಕೆ ನಾವು ಎಲ್ಲ ವ್ಯವಸ್ಥೆ ಮಾಡ್ತಾಯಿದ್ದೇವೆ. ಓದ್ತಾ ಇರುವ ಮಕ್ಕಳು ಅವರ ಫ್ಯಾಮಿಲಿಯಲ್ಲಿ ಇದ್ದರೆ ಅವರಿಗೆ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ನಾವು ಸೀಟ್ ಕೊಡೋ ವ್ಯವಸ್ಥೆ ಕೂಡ ನಾವು ಮಾಡ್ತಾಯಿದ್ದೇವೆ. ಸರ್, ಇದರಲ್ಲಿ ಎಷ್ಟು ಜನ ಭಾಗಿಯಾಗಿದ್ದಾರೆ? ಈಗ ಅದು ಕೇಸ್ ಇನ್ವೆಸ್ಟಿಗೇಷನಲ್ಲಿದೆ, ಅದು ಪೊಲೀಸರು. ಸರ್, ಇದೇ ಥರ ಜಿಲ್ಲೆಯಲ್ಲಿ ಇದೇ ಥರ ಪ್ರಕರಣಗಳು ನಡೀತಾನೆ ಇದ್ದಾವೆ, ಇದಕ್ಕೆ ನೀವೇನು ಹೇಳ್ತೀರಿ? ಈ ರೀತಿ ಆಗಬಾರ್ದು, ಇಂಥ ಅಮಾನವೀಯ ಘಟನೆಗಳು ಆಗಲೇಬಾರ್ದು. ಇದು ಮಾನವೀಯತೆ ಇರಬೇಕು. ಈ ರೀತಿ ಮಾಡುವುದು ತಪ್ಪು. ಮಾಡಬಾರ್ದು ಅನ್ನೋದು ಮಾಡಬಾರ್ದು ಅನ್ನೋದು ನಮ್ಗೆ ಆಸೆ ಇರ್ತದೆ. ಆದರೂ ಕೂಡ ಅಲ್ಲಲ್ಲಿ ಇಂಥ ಘಟನೆಗಳು ನಡ್ತಾ ಇದ್ದಾವೆ. ಲಾಲಸಾಬಾದ್ ಸವರಕುಳ, V4 ನ್ಯೂಸ್, ವಿಜಯಪುರ.